ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಸೆಷನ್ನಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಡಿಸ್ಕಸ್ ಮಾಡಬೇಕು. ಆ ಮಾಹಿತಿ ಏನಪ್ಪ ಅಂದರೆ, ನೋಡಿ, ನನಗೆ ಹಲವಾರು ಜನ ಆಸ್ಪಿರೆಂಟ್ಸು ಲೈಕ್ SDA ಸಿಲೆಬಸ್ ಚೇಂಜ್ ಆಗ್ತಿದೆ ಅಲ್ಲ, ಆ ಸಿಲೆಬಸ್ ಚೇಂಜ್ ಆಗ್ತಿರ್ತಕ್ಕಂಥ ಒಂದು ಅಪ್ಡೇಟ್ ಕೊಡಿ. ಯಾವ ರೀತಿ ಸಿಲೆಬಸ್ ಚೇಂಜ್ ಆಗ್ತಿದೆ ಇದರ ಬಗ್ಗೆ ಮಾಹಿತಿ ಕೊಡಿ, ನ್ಯೂಸ್ ಪೇಪರ್ಸ್ನಲ್ಲಿ ಬರ್ತಿದೆ ಆರ್ಟಿಕಲ್ಸು ಅಂಥ ಹಲವಾರು ದಿನಗಳಿಂದ ಕೇಳ್ತಾಯಿದ್ರು. ಅದಕ್ಕೆ ಉತ್ತರವಾಗಿ ನಾನು ಈ ಸೆಷನ್ ಮಾಡ್ತಾಯಿದ್ದೀನಿ. ಒಂದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೆಷನ್ ಇದು. ಹಾಗಾದರೆ ಬನ್ನಿ ನೋಡೋಣ. ಅರ್ಥ ಆಯ್ತಾ? ನೋಡಿ, ಕರ್ನಾಟಕ ಲೋಕಸೇವಾ ಆಯೋಗ ಸಂಖ್ಯೆ PSC ಅಂತ ಇದೆ. ಲೋಕಸೇವಾ ಆಯೋಗದ ಕಚೇರಿ ಉದ್ಯೋಗ ಸೌಧ, ಬೆಂಗಳೂರು. ದಿನಾಂಕ 29/9/2022. ಸೊ ಇವರಿಗೆ ಮಂಜುನಾಥ್ ಹಿಂಬರಹ ಅಂತಕ್ಕಂಥದ್ದು ಇದೆ. ಹಾಗಾದರೆ ನೋಡಿ, ನೀವು ಮಾಹಿತಿ ಹಕ್ಕು ಅಧಿನಿಯಮ 2005 ಅಡಿ ಆನ್ಲೈನ್ ಮೂಲಕ ದಿನಾಂಕ 22/9/2022ಕ್ಕೆ ಸಲ್ಲಿಸಿರುವ ಮನವಿಯಲ್ಲಿ ತಾನು ಸ್ಪರ್ಧಾತ್ಮಕ ಪರೀಕ್ಷೆ ಆಕಾಂಕ್ಷಿಯಾಗಿದ್ದು ಪರೀಕ್ಷೆಗೆಂದೇ ತಯಾರಿ ನಡೆಸುತ್ತಿದ್ದೇನೆ. ಲೋಕಸೇವಾ ಆಯೋಗದಿಂದ ನಡೆಸುವ ಪ್ರಥಮ ದರ್ಜೆ ಸಹಾಯಕರು ಮತ್ತು ದ್ವಿತೀಯ ದರ್ಜೆ ಸಹಾಯಕರು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪ್ರಸ್ತುತ ಇರುವ ಪರೀಕ್ಷಾ ವಿಧಾನವನ್ನು ಮತ್ತು ಸದರಿ ಹುದ್ದೆಗೆ ಇರುವ ಪಠ್ಯವನ್ನು ತಿಳಿಸಿಕೊಡಬೇಕಾಗಿ ವಿನಂತಿಸಿದ್ದು. ಅಂದರೆ ಮಂಜುನಾಥ್ ಅಂತಕ್ಕಂತಹ ಒಬ್ಬ ಅಭ್ಯರ್ಥಿ SDA ಮತ್ತು FDAಗೆ ಇರ್ತಕ್ಕಂಥ ಸಿಲೆಬಸ್ನ ತಿಳಿಸಿಕೊಡಿ ಅಂತ ರಿಕ್ವೆಸ್ಟ್ ಮಾಡಿದರು. ಅರ್ಥ ಆಯ್ತಾ? ಯಾವುದರ ಅಡಿಯಪ್ಪ ಅಂದರೆ ಮಾಹಿತಿ ಹಕ್ಕು 2005 ಅಧಿನಿಯಮದ ಅಡಿ. ಅರ್ಥ ಆಯ್ತಾ? ಇದಕ್ಕೆ ಉತ್ತರವಾಗಿ ರಿಟರ್ನ್ ಉತ್ತರ ಕೊಟ್ಟಿದ್ದಾರೆ. ಅದು ಈ ರೀತಿ ಇದೆ, ನೋಡೋಣ ಬನ್ನಿ. ಹಾಗಾದರೆ ನೋಡಿ, ಸದರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಗ್ರೂಪ್ C ಹುದ್ದೆಗಳ ಪರೀಕ್ಷಾ ವಿಧಾನಗಳು ಮತ್ತು ಪಠ್ಯಕ್ರಮ ಬದಲಾವಣೆಯಾಗಿದೆ ಎಂಬ ಸುದ್ದಿಯನ್ನು ಕೇಳಿ ಪತ್ರಿಕೆಗಳು ಪ್ರಕಟಿಸಿದ್ದು ಮತ್ತು ಅದು ಪ್ರಥಮ ದರ್ಜೆ ಸಹಾಯಕರ ಮತ್ತು ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳಿಗೂ ಅನ್ವಯಿಸುತ್ತವೆಯೇ ಎಂಬ ಗೊಂದಲಗಳಿದ್ದು ಅಭ್ಯರ್ಥಿಗಳಲ್ಲಿ ಮೂಡಿರುವುದರಿಂದ ಇದರ ಕುರಿತು ಆಯೋಗವು ಸ್ಪಷ್ಟಪಡಿಸುವಂತೆ ಕೋರಿರುತ್ತಾರೆ. ಅರ್ಥ ಆಯ್ತಾ? ಇಷ್ಟು ಅರ್ಥ ಆಯ್ತಾ? ಪ್ರಕಟಣೆ ಆಗಿರೋದು ಎಲ್ಲಿ? ನ್ಯೂಸ್ ಪೇಪರ್ಸ್ನಲ್ಲಿ, ಮೀಡಿಯಾಸ್ನಲ್ಲಿ ಎಲ್ಲ ಪ್ರಕಟಣೆ ಆಗಿದೆ. ಏನಪ್ಪ ಅಂದರೆ ಸಿಲೆಬಸ್ ಚೇಂಜ್ ಆಗ್ತಾಯಿದೆ SDAದು ಅಂತ. ಅದಕ್ಕೋಸ್ಕರ ಅವರು ಒಂದು ಕ್ಲಾರಿಟಿ ಕೇಳಿದ್ದಾರೆ ಆಸ್ಪಿರೆಂಟ್. ಅಷ್ಟು. ಹಾಗಾದರೆ ಅದಕ್ಕೆ ಉತ್ತರ ನೋಡೋಣ ಬನ್ನಿ. ನಿಮ್ಮ ಮಾಹಿತಿ ಮನವಿಯನ್ನು ಪರಿಶೀಲಿಸಲಾಗಿ ಮನವಿಯಲ್ಲಿ ಕೋರಿರುವ ಮಾಹಿತಿಯು ಪ್ರಶ್ನಾರ್ಥಕ ರೂಪದಲ್ಲಿದ್ದು ಮಾಹಿತಿ ಹಕ್ಕು ಅಧಿನಿಯಮ 2005 ಉಪನಿಯಮ 2F ಪ್ರಕಾರ ಮಾಹಿತಿ ಎಂಬ ಪರಿಭಾಷೆಗೆ ಒಳಪಡಿಸುವುದಿಲ್ಲ ಹಾಗೂ ಪ್ರಶ್ನೆ ಸ್ಪಷ್ಟೀಕರಣ ರೂಪದಲ್ಲಿ ಕೋರುವ ಮಾಹಿತಿಯನ್ನು ನೀಡಲು ನಿಯಮಗಳಲ್ಲಿ ಅವಕಾಶವಿರುವುದಿಲ್ಲ. ಆದಾಗ್ಯೂ ಪರೀಕ್ಷಾ ಶಾಖೆ 2ಕ್ಕೆ ಸಂಬಂಧಿಸಿದಂತೆ ಆಯೋಗವು ಕೇವಲ ಆಯ್ಕೆ ಪ್ರಾಧಿಕಾರವಾಗಿದ್ದು, ಅರ್ಥ ಆಯ್ತಾ? ಆಯೋಗ ಕೇವಲ ಆಯ್ಕೆ ಪ್ರಾಧಿಕಾರವಾಗಿದ್ದು ಸರ್ಕಾರವು ಕಾಲಕಾಲಕ್ಕೆ ನಿರ್ದಿಷ್ಟಪಡಿಸುವ ಪಠ್ಯಕ್ರಮನ್ವಯ ನೇಮಕಾತಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲಾಗುವುದು. ಅಂದರೆ ನೋಡಿ, ಜಸ್ಟ್ KPSC ಬಂದುಬಿಟ್ಟು ಒಂದು ರಿಕ್ರೂಟ್ಮೆಂಟ್ ಟೀಮ್ ಥರ, ಅದು ರಿಕ್ರೂಟ್ಮೆಂಟ್ ಏಜೆನ್ಸಿ ಥರ ಅಷ್ಟೇ ಅದು. ಅರ್ಥ ಆಯ್ತಾ? ಆದರೆ ಸಿಲೆಬಸ್ಸನ್ನೆಲ್ಲ ಯಾರಪ್ಪ ಟೈಮ್ ಟು ಟೈಮ್ ಚೇಂಜ್ ಮಾಡ್ತಿರ್ತಾರೆ, ಡಿಸೈಡ್ ಮಾಡ್ತಿರ್ತಾರೆ ಅಂದರೆ ಸರ್ಕಾರ ಡಿಸೈಡ್ ಮಾಡುತ್ತೆ. ಅರ್ಥ ಆಯ್ತಾ? ಇದನ್ನು ಹೇಳ್ತಿದ್ದಾರೆ. ಪ್ರಸ್ತುತ ಸರ್ಕಾರವು ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಸರ್ಕಾರದ ಆದೇಶ ಸಂಖ್ಯೆ ನಿಗದಿಪಡಿಸಿರುವುದರಿಂದ ಆದೇಶ ಸಂಖ್ಯೆಯಲ್ಲಿ ನಿಗದಿಪಡಿಸಿರುವಂತೆ ನೇಮಕಾತಿಗೆ ಪರೀಕ್ಷೆಗಳನ್ನು ನಡೆಸಲಾಗಿರುತ್ತದೆ. ಇದನ್ನು ಹೊರತುಪಡಿಸಿ ಸದರಿ ಪಠ್ಯಕ್ರಮವನ್ನು ಪರಿಷ್ಕೃತಗೊಳಿಸುವ ಬಗ್ಗೆ ಸರ್ಕಾರದಿಂದ ಯಾವುದೇ ಆದೇಶಗಳು, ಸುತ್ತೋಲೆಗಳು ಆಯೋಗದಲ್ಲಿ ಸ್ವೀಕೃತವಾಗಿರುವುದಿಲ್ಲ ಎಂದು ಈ ಮೂಲಕ ತಿಳಿಸಲಾಗಿದೆ. ಅಂದರೆ ಯಾವುದೇ ರೀತಿಯಾದಂಥ ಆದೇಶಗಳು ಸರ್ಕಾರ ಹೊರಡಿಸಿಲ್ಲ ಅಂತಕ್ಕಂಥದ್ದನ್ನು ಕ್ಲಾರಿಟಿ ಕೊಡ್ತಿದ್ದಾರೆ. ಯಾವುದೇ ರೀತಿಯಾದಂಥ ಸಿಲೆಬಸ್ ಆಗಲಿ ಏನು ಚೇಂಜ್ ಆಗಿಲ್ಲ, ಹೆಂಗಿದೆಯೋ ಹಾಗೆ ಇದೆ ಸಿಲೆಬಸ್ SDA FDAಗೆ ಅಂತ ಒಂದು ಕ್ಲಾರಿಟಿ ಸಿಗ್ತಾ ಇದೆ. ಅರ್ಥ ಆಯ್ತಾ? ಕೆಲವೊಮ್ಮೆ ಪತ್ರಿಕೆಗಳಲ್ಲಿ ಪ್ರಕಟವಾಗಿರ್ತಕ್ಕಂತಹ ನ್ಯೂಸು 100% ಎಫಿಷಿಯೆಂಟ್ ಆಗಿರುತ್ತೆ, ಸತ್ಯ ಇರುತ್ತೆ ಅಂತ ಹೇಳೋಕ್ಕೆ ಬರಲ್ಲ.
ಅರ್ಥ ಆಯ್ತಾ? ಸಾಕಷ್ಟು ಉದಾಹರಣೆಗಳು ನೋಡಿದ್ದೀವಿ, PSIಗೆ ಸಂಬಂಧಪಟ್ಟಂಥ ಸಾಕಷ್ಟು ಉದಾಹರಣೆಗಳು ನೋಡಿದ್ದೀವಿ. ಇದು ಒಂದು ನೋಡಿ ಸಿಲೆಬಸ್ ಚೇಂಜ್ ಆಗಿದೆ ಅಂತಕ್ಕಂಥ ಇದು ಒಂದು ಉದಾಹರಣೆ ಇದೆ. ಅರ್ಥ ಆಯ್ತಾ? ಬಟ್ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಪ್ಪ ಅಂದರೆ ಪತ್ರಿಕೆಗಳಲ್ಲಿ ಇಂತಹ ಸೆನ್ಸಿಟಿವ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ಸ್ನ ಶೇರ್ ಮಾಡುವಾಗ, ಪ್ರಕಟಿಸುವಾಗ ಸ್ವಲ್ಪ ಅದರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಹಾಕಿ ಪ್ರಕಟಿಸುವುದು ಉತ್ತಮ. ಯಾಕಂದರೆ ಸಾಕಷ್ಟು ಅಭ್ಯರ್ಥಿಗಳಲ್ಲಿ ಗೊಂದಲಕ್ಕೆ ಈಡಾಗುತ್ತೆ ಒಂದು ಸಣ್ಣ ಮಿಸ್ಟೇಕ್ಸ್ ಸಮೇತ. ಅದಕ್ಕೋಸ್ಕರ ನಾನು ಇಷ್ಟು ಹೇಳ್ತೀನಿ. ಅರ್ಥ ಆಯ್ತಾ? ಅಭ್ಯರ್ಥಿಗಳಲ್ಲಿ ಹೇಳೋದೇನಪ್ಪ ಅಂದರೆ ಯಾವುದೇ ರೀತಿಯಾದಂಥ ಸಿಲೆಬಸ್ ಚೇಂಜ್ ಆಗಿಲ್ಲ. ಇದಕ್ಕೆ KPSC ಕಡೆಯಿಂದನೇ ನಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ. ಅರ್ಥ ಆಯ್ತಾ? ಅದಕ್ಕೋಸ್ಕರ ನೀವು ತಲೆ ಕೆಡಿಸ್ಕೋಬಾರ್ದು, ಆರಾಮಾಗಿ ಎಕ್ಸಾಮ್ಸ್ಗೆ ಓದ್ಕೋಬೇಕು. ಅಪ್ಕಮಿಂಗ್ ಡೇಸ್ನಲ್ಲಿ ಇದು SDA FD ಕಾಲ್ಫರ್ ಆಗುತ್ತೆ ಡಿಸೆಂಬರಲ್ಲಿ, ಇಲ್ಲಾಂದರೆ ನೆಕ್ಸ್ಟ್ ಇಯರ್ ಮಾರ್ಚ್ ಒಳಗಡೆ ಕಾಲ್ಫರ್ ಆಗುತ್ತೆ ಅಂತ ಮಾಹಿತಿ ಇದೆ. ದಯವಿಟ್ಟು SDA FDಗೆ ಚೆನ್ನಾಗಿ ಓದಿ ಎಲ್ಲರೂ ಈ ಜಾಬ್ಗಳನ್ನ ತಗೊಳ್ಳಿ. ಅರ್ಥ ಆಯ್ತಾ? ಅಪ್ಕಮಿಂಗ್ ಡೇಸ್ನಲ್ಲಿ ನಾವು SDA FDಗೆ ಒಂದು ಸ್ಟ್ರಾಟಜಿಸ್ನ ರೂಪಿಸಿ ಅದಕ್ಕೊಂದು ಕೋರ್ಸಸ್ನ ಸ್ಟಾರ್ಟ್ ಮಾಡ್ತೀವಿ. ಆದಷ್ಟು ಬೇಗ ಅದನ್ನು ಮಾಡಬೇಕಂತ ಡಿಸೈಡ್ ಮಾಡಿದ್ದೀವಿ, ಮಾಡಬೇಕಂತ ಪ್ಲ್ಯಾನ್ಸ್ ಇದೆ. ಅರ್ಥ ಆಯ್ತಾ? ಮೀಟ್ ಆಗೋಣ ನೆಕ್ಸ್ಟ್ ಸೆಷನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್. ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋ ಹಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಇನ್ನೊಂದು ಏನಪ್ಪ ಅಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್ ಇದೆ, ಲಿಂಕ್ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಜಾಯ್ನ್ ಆಗಿ, ನಿಮಗೆ ಇಮಿಡಿಯೇಟ್ ಮಾಹಿತಿಗಳು ಅಲ್ಲಿ ಸಿಗ್ತಾ ಇರುತ್ತೆ. ಹಾಗಾದರೆ ಮೀಟ್ ಆಗೋಣ ನೆಕ್ಸ್ಟ್ ಸೆಷನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್.